ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಹಿಂದೂಗಳ ಧಾರ್ಮಿಕ ಭಾವನೆಗಳನ್ನು ಕೆರಳಿಸಿ ಅವಹೇಳನ ಮಾಡಿ ಶಾಂತಿಯನ್ನ ಕೆಡಿಸಲು ತಂಡವೊಂದು ಹುಟ್ಟಿಕೊಂಡಿದೆ ಎಂದು ಮಾಜಿ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಇವರು, ಮಂಗಳೂರಿನ ಅತ್ತಾವರ ಕೋರ್ದಬ್ಬು ಬಬ್ಬುಸ್ವಾಮಿ ಬಾಬುಗುಡ್ಡೆಯ ಕ್ಷೇತ್ರದಲ್ಲಿ ಕೊರಗಜ್ಜನ ಕ್ಷೇತ್ರದ ಹುಂಡಿಯಲ್ಲಿ ಕಿಡಿಗೇಡಿಗಳು ಕರಪತ್ರಗಳನ್ನು ಹಾಕಿರುವುದು ಹಾಗೂ ಕ್ಷೇತ್ರದ ಪರಿಸರವನ್ನು ಅಪವಿತ್ರಗೊಳಿಸಿದ ಘಟನೆ 3 ಕಡೆ ನಡೆದಿತ್ತು. ಬಳಿಕ ಉಳ್ಳಾಲದ ಕೊರಗಜ್ಜನ ಕ್ಷೇತ್ರ ಕೋಣಾಜಿಯ ಭಜನಾ ಮಂದಿರದಲ್ಲೂ ಕಿಡಿಗೇಡಿಗಳು ಕೃತ್ಯ ನಡೆಸಿದ್ದು, ಕಾಂಗ್ರೆಸ್ ಈ ಘಟನೆಯನ್ನು ಖಂಡಿಸುತ್ತದೆ. ಸೌಹಾರ್ದತೆಯಿಂದ ಇರುವ ಜಿಲ್ಲೆಯಲ್ಲಿ ಇಂತಹ ಕೃತ್ಯದ ಮೂಲಕ ಕಿಡಿಗೇಡಿಗಳು ವಿಷಬೀಜ ಬಿತ್ತುತ್ತಿದ್ದಾರೆ. ಈ ಕೃತ್ಯದ ಆರೋಪಿಗಳು ಯಾರೇ ಆಗಿದ್ರೂ ಕೂಡಲೇ ಅವರನ್ನು ಬಂಧಿಸಿ ಕಠಿಣ ಶಿಕ್ಷೆಯನ್ನ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಇದನ್ನು ತೀವ್ರವಾಗಿ ಖಂಡಿಸುತ್ತೇವೆ. ಮೊನ್ನೆ ನೋಡಿ, ಯಾವುದೇ ಧಾರ್ಮಿಕ ಕೇಂದ್ರಗಳಲ್ಲಿ ಆ ಧಾರ್ಮಿಕ ಭಾವನೆಗಳಿಗೆ ನೋವುಂಟು ಮಾಡುವವರನ್ನು ಅವರು ನಮ್ಮ ಸಮಾಜದ್ರೋಹಿ ಶಕ್ತಿಗಳು ಮತ್ತು ದೇಶದ್ರೋಹಿ ಶಕ್ತಿಯ ಹೇಳಿಕೆ ನಾವು ಇವತ್ತು ಬಯಸ್ತೇವೆ. ಇವರನ್ನು ಪತ್ತೆ ಹಚ್ಚಿ ಕಠಿಣವಾದ ಕ್ರಮ ತೆಗೆದುಕೊಳ್ಳುವ ಜವಾಬ್ದಾರಿ ಅದು ಸರ್ಕಾರ ಮತ್ತು ಅಧಿಕಾರಿಗಳ ಜವಾಬ್ದಾರಿ. ನಾನು ಇವತ್ತು ಕೇಳ್ತಾ ಇದ್ದೇನೆ, ಕಳೆದ 1 ತಿಂಗಳ ಹಿಂದೆ ಬಾಬುಗುಡ್ಡೆ ದೇವಸ್ಥಾನ, ಕೋಳದಬ್ಬು ದೇವಸ್ಥಾನದಲ್ಲಿ ಕೂಡ ಈ ವಿಚಾರ ಆಯಿತು. ಫಸ್ಟ್ ಎಕ್ಸಾಂಪಲ್, ಯಾಕೆ ಅಲ್ಲಿಂದು ಕಠಿಣವಾದ ಶಿಕ್ಷೆಯನ್ನು ಕೂಡ ಆಗಲೇ ಪತ್ತೆ ಹಚ್ಚಲಿಲ್ಲ? ಈಗ ಇದನ್ನು ನಾನು ತೀವ್ರವಾಗಿ ಒತ್ತಾಯ ನಾನು ಕಮಿಷನರ್ ಕೂಡ ಮಾತಾಡಿದ್ದೇನೆ, SCP ಅವರು ಕೂಡ ಹೇಳಿದ್ದೇನೆ, ಎಲ್ಲ ಇನ್ಸ್ಪೆಕ್ಟರ್ ಕೂಡ ಹೇಳಿದ್ದೇನೆ. ಈ ರೀತಿಯ ಘಟನೆ ಅಲ್ಲೇ ಮರುಕಳಿಸಲಿಕ್ಕೆ, ಸಮಾಜದಲ್ಲಿ ಗೊಂದಲ ಸೃಷ್ಟಿಸಲಿಕ್ಕೆ ಒಂದು ತಂಡ ಇವತ್ತು ತಯಾರಾಗಿ, ಯಾರಾದ್ರೂ ನಮ್ಗೆ ಗೊತ್ತಿಲ್ಲ, ಒಟ್ಟಾರೆ ಸಮಾಜದಲ್ಲಿ ಗೊಂದಲ ಸೃಷ್ಟಿಸಿ ಶಾಂತಿಯುತ ಸಮಾಜವನ್ನು ಇವತ್ತು ಪರಸ್ಪರ ಒಂದು ಸಂಶಯ ಮೂಡುವ ರೀತಿಯಲ್ಲಿ ಇವತ್ತು ಮಾಡಲಿಕ್ಕೆ ಕೆಲವೊಂದು ತಂಡಗಳು ಇವತ್ತು ಸಕ್ರಿಯವಾಗಿ ತಮ್ಮ ಪ್ರಯತ್ನವನ್ನು ಸತತವಾಗಿ ಇವತ್ತು ಮಾಡ್ತಾ ಇದೆ.